ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರಿಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ನಮ್ಮ ಸೌರಿಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಅನಾಗ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹುಷಾರಿದ್ದೀರಾ? ಓಕೆ, ಎಲ್ಲಿಂದ ಬರ್ತಿದ್ದೀರಿ? ಸೂರತ್ ಕಲ್ಲಿಂದಲ್ಲ? ಓಕೆ, ನಮ್ಮ ಸೌರಿಚಿ ಅಡುಗೆ ಮನೆ ಹತ್ತಿರದಲ್ಲಿ ಇದ್ದೀರಲ್ಲ? ಏನಾದರೂ ನಮ್ಮ ಸೌರಿಚಿ ಅಡುಗೆ ಮನೆದು ಏನು ಫ್ಲೇವರ್ ಎಲ್ಲ ಬರ್ತಾ ಉಂಟಾ, ಅಡುಗೆ ಮಾಡೋದು ಪರಿಮಳ ಎಲ್ಲ? ಓಕೆ, ಏನು ಸ್ಪೆಷಲ್ ಆಗಿ ಅಡುಗೆ ಮಾಡ್ತಾರೆ? ಕಾರ್ನ್ ಪಕೋಡ ಮತ್ತೆ ಮಶ್ರೂಮ್ ಚರ್ಮುರಿಯಾ? ಇದು ಹೇಗಿರುತ್ತೆ ಅಂತ ನೋಡ್ಬೇಕಲ್ಲ. ಓಕೆ, ಒಂದು ಕಾರ್ನ್ ಪಕೋಡ ಮತ್ತು ಇನ್ನೊಂದು ಮಶ್ರೂಮ್ ಚರ್ಮುರಿ ಅಲ್ಲ? ನಾನ್ ವೆಜ್ ಪ್ರಿಯರು ಎಗ್ ಚರ್ಮುರಿ ಮಾಡ್ತಾರೆ, ನಾನು ಅದರಲ್ಲಿ ಸ್ಪೆಷಲ್ ಮಶ್ರೂಮ್ ಚರ್ಮುರಿ ಅಲ್ಲ? ಓಕೆ, ಎರಡು ಮಡಿಕೆ ಅಡುಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತು. ಈಗ ಫಸ್ಟಿಗೆ ಯಾವುದು? ಈಗ ಕಾರ್ನ್ ಇದನ್ನೆಲ್ಲ ಮಿಕ್ಸಿಂಗ್ ಮಾಡ್ಕೊಳ್ಳಿ. ಅಂದರೆ ಕಾರ್ನ್ ಇದು ಯಾವ್ದು ಮಾಡ್ತೀವಿ ಅಂತ ಹೇಳಿದ್ದು? ಪಕೋಡ ಅಲ್ಲ? ಕಾರ್ನ್ ಪಕೋಡ ಮಾಡೋದು. ಈಗ ಫಸ್ಟಿಗೆ ಮಿಕ್ಸ್ ಮಾಡಬೇಕಾ? ಓಕೆ, ಬಾಲ್ ತಗೊಳ್ಳಿ. ಫಸ್ಟಿಗೆ ಮಿಕ್ಸಿಂಗ್ ಬೌಲ್ಗೆ ಕಾರ್ನ್ ಆ್ಯಡ್ ಮಾಡ್ತೇನೆ. ಅದು ಬೇಯಿಸಿದ್ದ ಅಥವಾ ಕಾರ್ನ್ ಅನ್ನು ಬೇಯಿಸಿ ಚಾಪ್ ಮಾಡಿದ್ದು, ಫೈನ್ ಚಾಪ್. ಓಕೆ 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 ಓಕೆ, ಬೇಯಿಸಿದ ಕಾರ್ನನ್ನು ಕರೆಕ್ಟಾಗಿ ಪೀಸ್ ಮಾಡಿ ಫೈನ್ ಚಾಪ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಇದಕ್ಕೆ ಆನಿಯನ್ ಅನ್ನು ಚಾಪ್ ಮಾಡ್ಕೊಂಡಿದ್ದೇನೆ. ಓಕೆ, ಅಂದರೆ ಇದನ್ನು ಮಿಕ್ಸ್ ಏನು ಮಾಡಲಿಕ್ಕಿಲ್ಲ ಈಗ ನಾರ್ಮಲ್? ಅಂದರೆ ಈಗ ಮಿಕ್ಸಿಯಲ್ಲಿ ಏನು ಮಿಕ್ಸ್ ಇಲ್ಲ, ಚಾಪ್ ಮಾಡಿ ಹಿಟ್ಟಲ್ಲಿ ಮಿಕ್ಸಿಂಗ್ ಮಾಡ್ಕೊಂಡು. ಓಕೆ, ಈಗ ನಾನು ಕ್ಯಾಪ್ಸಿಕಮ್ ತಗೊಳ್ತೇನೆ. ಅಲ್ಲ, ಅದು ಕೂಡ ಕರೆಕ್ಟಾಗಿ ಕಟ್ ಮಾಡಿದ್ರೆ? ಫೈನ್ ಚಾಪ್ ಮಾಡಿ. ನಾನೀಗ ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ, ಇದು ಆಪ್ಷನಲ್. ಗ್ರೀನ್ ಚಿಲ್ಲಿ? ಓಕೆ, ಇಲ್ಲ ಸ್ಪೈಸಿ ಬೇಕಿದ್ದವರಿಗೆ ಇದು ಮಾಡ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಓಕೆ, ಖಾರ ಇದ್ದರೆ ಈ ಥರ ಪಕೋಡ ಎಲ್ಲ ಖಾರ ಇದ್ದರೆ ಒಳ್ಳೆದು. ಈಗ ರೈನಿ ಸೀಸನ್ಗೆ ನಾನೀಗ ಕೊರಿಯಾಂಡರ್ ಲೀವ್ಸ್ ಚಾಪ್ ಮಾಡ್ತೇನೆ. ಈಗ ಇದಕ್ಕೆ 2 ಸ್ಪೂನ್ ರೈಸ್ ಇದು ಹಾಕೊಳ್ಳು. ಅಕ್ಕಿ ಹಿಟ್ಟು. ಓಕೆ, ಅಕ್ಕಿ ಹಿಟ್ಟಲ್ಲ, ಅಕ್ಕಿ ಹುಡಿ ತೆಗೆದಕ್ಕಿಂತ ಅಕ್ಕಿ ಹಿಟ್ಟು. ಆಮೇಲೆ ಇದು ಕಡಲೆ ಹಿಟ್ಟು. ಓಕೆ, 3 to 4. 3 to 4 ಅಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಕಾರ್ನ್ ಫ್ಲೋರ್ ಕ್ರಿಸ್ಪಿ ಬರಲಿಕ್ಕೆ ಚೆನ್ನಾಗಿ ಹಿಡ್ಕೊಳ್ಳಿ ಅಂತಲ್ಲ? ಓಕೆ, ಆಮೇಲೆ ಈಗ ನಾನು ಸೋಯಾ ಸಾಸ್ ಆ್ಯಡ್ ಮಾಡ್ಕೊಳ್ತೀನಿ. ಎಲ್ಲವನ್ನು ಒಮ್ಮೆ ಹಾಕಿ ಮಿಕ್ಸ್ ಮಾಡೋದಲ್ಲ? ಮ್ಯಾಗಿ ಮಸಾಲ. ಓಕೆ, ಇದು ಚೆನ್ನಾಗಿರುತ್ತೆ ಅಂತಲ್ಲ? ಇದು ಆಪ್ಷನಲ್ಲ? ಮ್ಯಾಗಿ ಮಸಾಲ ಆಪ್ಷನಲ್, ಚಿಲ್ಲಿ ಪೌಡರ್ಸ್ ಆಪ್ಷನಲ್. ನಾನೀಗ ಟೇಸ್ಟಿಗೆ ಜಸ್ಟ್ 1 ಸ್ಪೂನ್ ಕೆಚಪ್, ಟೊಮೆಟೊ ಕೆಚಪ್ ಇಷ್ಟನ್ನು ಈಗ ಕರೆಕ್ಟಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇದಕ್ಕೆ ನೀರೇನು ಹಾಕ್ಲಿಕ್ಕಿಲ್ವಾ? ನೀರು ಆ್ಯಡ್ ಮಾಡಬೇಕು. ಮಾಡ್ಲಿಕ್ಕುಂಟಾ? ಓಕೆ, ಕೈಯಲ್ಲಿ ಇದು ಮಾಡಿ. ಕೈಯಲ್ಲಿ ಮಾಡಿದರೆ ಕೈ ರುಚಿ ಬರೋದು ನೋಡಿ. ನಮ್ಮ ರುಚಿಯಲ್ಲಿ ಕೈ ರುಚಿ. ನೀರು ಬೇಕಲ್ಲ, ಹಾಕೊಳ್ತಾರಾ? ನಾವು ಆಯಿಲನ್ನು ಬಿಸಿ ಇಡ್ಬೋದಾ? ಇದು
ಮಾಡೋದಾ? ಹಾಂ. ಓಕೆ, ಹಾಗಾದರೆ ಬಾಣಲೆ ಇಡೋಣ. ಆಯಿಲ್ ಕೊಡ್ತೀರಾ? ಇದೆಲ್ಲ ಸಂಜೆ ಟೀ ಟೈಮ್ಗೆಲ್ಲ ಬೆಟರ್ ಅಂತಲ್ಲ, ಒಳ್ಳೆದಾಗ್ತದೆ. ಚೆನ್ನಾಗಿರುತ್ತೆ. ಕಿಡ್ಸಿಗೆ ಜಾಸ್ತಿ ಇಷ್ಟ ಆಗ್ಬೋದು, ಮಕ್ಕಳಿಗೆಲ್ಲ ಇಷ್ಟ ಅಲ್ಲ. ಈಗ ಕಾರ್ನ್ ಹಾಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತಲ್ಲ, ಬೇಯಿಸಿ ತಿನ್ನಲಿಕ್ಕೆ. ಆಯ್ತಾ, ರೆಡಿ ಆಯ್ತದು? ರೆಡಿ ಆಯ್ತು. ಓಕೆ, ಹಾಗಾದ್ರೆ ಇದು ಈಗ ಆಯಿಲ್ ಮಾತ್ರ ಬಿಸಿ ಆಗಲಿಕ್ಕೆ ಬಾಕಿಯಲ್ಲ. ಆಯಿಲ್ ಅಂತೂ ಬಿಸಿ ಆಗ್ತಾ ಉಂಟಲ್ಲ, ನಾವೀಗ ಡೀಪ್ ಫ್ರೈ ಮಾಡಲಿಕ್ಕೆ. ಚೀಸ್ ಬೇಕಿದ್ದವ್ರಿಗೆ ಚೀಸ್ ಆ್ಯಡ್ ಮಾಡ್ಕೊಳ್ಬೋದು. ಚೀಸ್ ಆ್ಯಡ್ ಮಾಡ್ಕೊಳ್ಬೋದಲ್ಲ? ಓಕೆ, ಅದು ಕೂಡ ಆಪ್ಷನ್ ಅಲ್ಲ? ಆಪ್ಷನಲ್. ಇದು ರೌಂಡ್ ಆ ಥರನೇ ಬಿಡೋದಾ? ಹೌದು. ಓಕೆ, ಈ ನಾರ್ಮಲ್ ನಾವು ಹೇಗೆ ಈರುಳ್ಳಿ ಬಜ್ಜಿ ಬಿಟ್ಟಾಗಿ? ಈರುಳ್ಳಿ ಬಜ್ಜಿ ಬಿಟ್ಟಾಗಿ. ಓಕೆ, ಕಡಲೆಬೇಳೆ ಚಟಂಬಡೆ ಮಾಡಿದಾಗಿ ಸಹ ಹಾಗೂ ಮಾಡ್ಕೊಳ್ಬೋದಲ್ಲ? ಅದು ಆದರೆ ಶೇಪ್ ಹೇಗೆ ಬೇಕಿದ್ರೆ ಸಹ ಮಾಡ್ಕೊಳ್ಬೋದು. ಹಾಗೆ ಮಾಡಿದರೆ ಕಾರ್ನ್ ಚಟಂಬಡೆ ಅಂತ ಹೇಳ್ಬೋದು. ಹೌದು. ಹೇಗೆ ಅಡುಗೆ ಎಲ್ಲ ನೀವೇ ಮನೆಯಲ್ಲಿ ಮಾಡೋದಾ ಅಥವಾ ಯಾರು ಹೇಳಿಕೊಟ್ಟಿದ್ದು, ಹೇಗೆ? ನಾನು, ಅಮ್ಮ. ಓಕೆ, ಮನೆಯಲ್ಲಿ ನಿಮ್ಮದೇ ಅಡುಗೆ ಅಲ್ಲ? ಹೌದು. ಓಕೆ, ನೀವೇನು ಮಾಡ್ತಿದ್ದೀರಾ? ನಾನೀಗ ಕಾಲೇಜ್ ಓದ್ತಿದ್ದೀರಾ? ಓಕೆ, ಈಗ ಕಾಲೇಜು ಟೈಮಲ್ಲಿ ಈ ಥರದ ಫುಡ್ ಎಲ್ಲ ಅಂದರೆ ಅಡುಗೆ ಮಾಡೋದು ಹೇಗೆ ಇಂಟ್ರೆಸ್ಟ್ ಬಂತೆ? ಓದಿಗೆ, ಅಡುಗೆಗೆಲ್ಲ, ಟಿಫಿನ್ಗೆ? ಹಾಲಿಡೇ ಟೈಮ್ಸ್ ಅಲ್ಲಿ ನಾ ಮಾಡ್ತೇನೆ. ಹಾಂ, ಕಾಲೇಜ್ ಟೈಮಲ್ಲಿ ಆಗೋದಿಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ ನೈಟಿಗೆ ಡಿನ್ನರಿಗೆ ಮಾಡ್ತೇನೆ. ಹೌದಲ್ಲ, ಈ ಕಾಲೇಜ್ ಮಕ್ಕಳೆಲ್ಲ ಹೊರಗಡೆ ಹೋಗಿ ತಿನ್ನೋದು ಅಂತೆಲ್ಲ ಹೇಳ್ತಾ ಇದ್ದಾರೆ. ನಿಮಗೆ ಈ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ಇಷ್ಟ ಅಂತ, ಹೌದು. ಹೊರಗಡೆ ಹೋಗಿ ತಿನ್ನೋದೆಲ್ಲ ಜಾಸ್ತಿ ಅಂತ, ಹೌದಾ? ಹೌದು. ಓಕೆ, ಮನೆಯಲ್ಲೇ ಮಾಡಿ. ಈಗ ನೀವಾದರೆ ಈಗ ಈ ಥರ ಎಲ್ಲ ಮನೆಯಲ್ಲೇ ಮಾಡ್ತಾರೆ? ಓಕೆ, ಈಗ ನಿಮ್ಮ ಫ್ರೆಂಡ್ಸ್ ಯಾರಾದ್ರು ನೋಡ್ತಾ ಇದ್ರೆ ಹೇಳ್ಬೋದಲ್ಲ, ನನ್ನ ಜೊತೆಲ್ಲ ಪಾನಿಪುರಿ ತಿನ್ನಲಿಕ್ಕೆ ಬರ್ತಿದ್ರು, ಈಗ ಮನೆಯಲ್ಲೇ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಗಿದೆ? ಡೀಪ್ ಫ್ರೈ ಆಗಿದೆ, ಗೋಲ್ಡನ್ ಫಿಶ್. ಓಕೆ, ಗ್ಯಾಸ್ ಆಫ್ ಮಾಡಿ. ಆಫ್ ಮಾಡೋದಲ್ಲ? ಓಕೆ, ಆಲ್ಮೋಸ್ಟ್ ರೆಡಿ. ಇನ್ನು ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿ ಅಲ್ಲ? ಹೌದು. ಓಕೆ, ಸರ್ವಿಂಗ್ ಪ್ಲೇಟಿಗೆ ನೀವು ಸರ್ವಿಂಗ್ ಪ್ಲೇಟನ್ನು ಆಲ್ರೆಡಿ ಡಿಸೈನ್ ಮಾಡಿ ಇಟ್ಟಿದ್ದೀರಲ್ಲ? ಕಾರ್ನ್ ಇದೆ, ಏನು ಸಿಪ್ಪೆ ತಗೊಂಡು ಅದರ ಮೇಲೆ ಇಟ್ಟಿದ್ದಲ್ಲ? ಹೌದು. ಚೆನ್ನಾಗಿದೆ ನೋಡಿ, ಬಿಸಿ ಬಿಸಿ ಕಾರ್ನ್ ಪಕೋಡ ರೆಡಿ ಅಲ್ಲ? ಓಕೆ, ಅದರ ಜೊತೆ ನೀವು ಏನು ಟೊಮೆಟೊ ಸಾಸ್ ಕೊಟ್ಟಿದ್ದೀರಲ್ಲ, ಚೆನ್ನಾಗಿದೆ ನೋಡಿ. ನೋಡಲಿಕ್ಕೆ ಚೆನ್ನಾಗಿ ಕಾಣಿದ್ದೀರಾ. ಇದೇನು ಇದಕ್ಕೆಲ್ಲ ಹಲ್ಲೆಲ್ಲ ಬಂದಿದ್ದ? ಫ್ಲವರ್ಸ್ ಅಲ್ಲ, ನೋಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ಕೂಡ ಗಮ್ಮತ್ತು ಇರ್ಬೋದಲ್ಲ? ಓಕೆ, ಟೇಸ್ಟ್ ನೋಡೋದಾಗಿದ್ದರೆ? ಓಕೆ, ಯಾರಾದವರು ಸಗದಾಗಿರುವಂತಹ ಕಾರ್ನ್ ಪಕೋಡ ರೆಡಿ ಮಾಡಿ ಕೊಟ್ಟಿದ್ದಾರೆ, ಜೊತೆಗೆ ಟೊಮೆಟೊ ಸಾಸ್ ಎಲ್ಲ ಹಾಕಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಪ್ಲೇಟನ್ನು. ನಾನಂತೂ ಇದನ್ನು ಫುಲ್ ಖಾಲಿ ಮಾಡೋದಿದ್ದರೆ, ನಾನು ಖಾಲಿ ಮಾಡೋಕ್ಕೂ ಮೊದಲು ಇದನ್ನು ಹೇಗೆ ತಯಾರು ಮಾಡೋದು ಅಂತ ನೋಡ್ಕೊಬನ್ನಿ. ಕಾರ್ನ್ ಪಕೋಡ ತಯಾರಿಸುವ ವಿಧಾನ. ಮೊದಲಿಗೆ ಬೇಯಿಸಿದ ಜೋಳಕ್ಕೆ ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಂ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, 2 ಚಮಚದಷ್ಟು ಅಕ್ಕಿ ಹಿಟ್ಟು, 4 ರಿಂದ 5 ಚಮಚ ಕಡಲೆ ಹಿಟ್ಟು, 2 ಚಮಚದಷ್ಟು ಕಾರ್ನ್ಫ್ಲವರ್, ಅರ್ಧ ಚಮಚ ಸೋಯಾ ಸಾಸ್, 1 ಚಮಚದಷ್ಟು ನೂಡಲ್ಸ್ ಮಸಾಲ, 1 ಚಮಚ ಟೊಮ್ಯಾಟೊ ಕೆಚಪ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾಗಿ ತಯಾರಾಗಿದೆ ಕಾರ್ನ್ ಪಕೋಡ. ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಓಕೆ, ನೋಡಿದ್ರಲ್ಲ ಕಾರ್ನ್ ಪಕೋಡ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ತಪ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ಟೂರ್ದಾನ್, ಐಶ್ವರ್ಯ ಕೆಡಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿಕ್ ಕೇರ್ ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್ಕು. ಓಕೆ, ಅನಘ ಅವರು ಸಾಕಾಗಿರುವಂತಹ ಏನೋ ಕಾರ್ನ್ ಇದು ಸ್ಪೆಷಲ್ ಒಂದು ಡಿಶ್ ಮಾಡಿಟ್ಟಿದ್ದಾರೆ. ಈಗ ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು, ಏನಂತ ಅವ್ರು? ಎಸ್ ಮ್ಯಾಮ್, ಇವಾಗ ಯಾವುದು ಚರ್ಮುರಿ ಅಲ್ಲ? ಮಶ್ರೂಮ್ ಚರ್ಮುರಿ. ಓಕೆ, ನಾರ್ಮಲ್ ಚರ್ಮುರಿ ಎಲ್ಲ ನಾವು ತಿಂತೇವೆ, ನೀವು ಸ್ಪೆಷಲ್ ಆಗಿ ಇದು ಮಶ್ರೂಮ್ ಏನು ನೀವೇ ಆ್ಯಡ್ ಮಾಡಿದ? ಹೌದಾ? ಓಕೆ, ಹಾಗಾದ್ರೆ ಇದು ಗಮ್ಮತ್ತಿರ್ಬೋದು. ಅಂದರೆ ಮಶ್ರೂಮ್ ಅನ್ನು ಎಂತ ಮಾಡ್ಲಿಕ್ಕೆ ಉಂಟು? ಅದರ ಮಶ್ರೂಮ್ ಅನ್ನು ಫಸ್ಟ್ ನಾವು ಫ್ರೈ ಮಾಡಿ ಮತ್ತೆ ಅದನ್ನು ಪೀಸ್ ಮಾಡಿ ಆ ಥರ? ಹೌದು. ಓಕೆ ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಲ್ಲ? ಫ್ರೈ ಮಾಡಲಿಕ್ಕೆ ಅಂತ ಆಯಿಲ್ ಇಡಬೇಕಾ? ಹಾಂ, ಆಯಿಲ್ ಹೀಟಿಗೆ ಇಡುವ. ಓಕೆ, ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ? ಹೌದು. ನಾವು ಆಯಿಲ್ ಆಗಲೇ ಯೂಸ್ ಮಾಡಿದ್ದನ್ನು
ಯೂಸ್ ಯೂಸ್ ಮಾಡ್ತದೆ. ಮಾಡಿ ಈಗ ಅಷ್ಟೊತ್ತು ನಾವು ಬ್ಯಾಟರ್ ರೆಡಿ ಮಾಡ್ತೇವೆ. ಹಾಂ, ರೆಡಿ ಮಾಡಿ. ಓಕೆ, ಆಯಿಲ್ ಬಿಸಿ ಆಗುವಾಗ ಇದು ರೆಡಿ ಆಗ್ತದಲ್ಲ. ಈಗ ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡ್ತೇನೆ. ಅಕ್ಕಿ ಹಿಟ್ಟಲ್ಲ? ಓಕೆ. ನಾವು ಮೈದಾ ಜಾಸ್ತಿ ಅವಾಯ್ಡ್ ಮಾಡ್ಬೇಕು, ಸೊ Avoid ಈಗ ಮಾಡೋದು. ಅಕ್ಕಿ ಯೂಸ್ ಮಾಡ್ತಿದ್ದೆ. ಅಕ್ಕಿ ಹಿಟ್ಟು ಯೂಸ್ ಮಾಡ್ತಿದ್ದಾರಲ್ಲ ನೋಡಿ. ಹೌದು. ಅಡುಗೆ ಮಾಡೋದ್ರದ್ದೆಲ್ಲ ಹೆಲ್ತ್ ಕೂಡ ನೋಡ್ಕೊಳ್ಬೇಕಲ್ಲ. ಹೌದು. ಓಕೆ. ನಿಮಗೆ ಅಡುಗೆ ಜೊತೆ ಬೇರೆ ಏನೆಲ್ಲ ಹವ್ಯಾಸಗಳೆಲ್ಲ ಇದೆ? ಅಡುಗೆ ಜೊತೆ ನಾನು ನನ್ನದೇ ಒಂದು ಕ್ರಿಯೇಷನ್ ಬೊಕೆಸ್ ಮಾಡ್ತೇನೆ. ಹಾಂ ಹಾಂ. ಯಾವುದು? ಮತ್ತೆ ಬೊಕೆ, ಬೊಕೇಸ್ ಮಾಡ್ತೀರಾ? ಫ್ಲವರ್ ಬೊಕೆಸ್. ಹೌದಾ? ಹೌದು. ಹಾಂ ಮತ್ತೆ ಪೇಂಟಿಂಗ್ಸ್, ಕ್ರಾಫ್ಟ್ಸ್, ಹಾಂ. ಓಕೆ. ಅಂದರೆ ಪೇಂಟಿಂಗ್ ಅಂದರೆ ಹೇಗೆ? ಪೋರ್ಟ್ರೇಟ್ಸ್, ಫೇಸ್. ಹಾಂ ಹಾಂ ಮತ್ತು ಈಗ ನಾನು ರೀಸೆಂಟ್ಲಿ ಒಂದು ಸ್ಟಾರ್ಟ್ ಮಾಡಿದ್ದೇನೆ. ಹಾಂ. ಈಗ ಮದುವೆ ಟೈಮಲ್ಲಿ ಬ್ರೈಡ್ ಆ್ಯಂಡ್ ಬ್ರೂಮ್ ಎಂಬ್ರಾಯ್ಡರಿ ಮಾಡ್ತಾರೆ. ಎಂಬ್ರಾಯ್ಡರಿ ಈ ಕ್ಯಾಲೆಂಡರ್ ಸಾರಿಗಳಿಗೆಲ್ಲ? ಅಲ್ಲ, ಕ್ಯಾಲೆಂಡರ್ ಕ್ಯಾಲೆಂಡರ್. ಹಾಂ ಹಾಂ. ವೈಟ್ ಕ್ಲೋತಲ್ಲಿ ಈಗ ಅದನ್ನು ಸ್ಟಾರ್ಟ್ ಮಾಡಿದ್ದೇನೆ ನಾನು. ಓಕೆ. ಅಂದರೆ ಈಗ ನೀವು ಮದುವೆ ಆ ಕಡೆ ಅದಕ್ಕೆಲ್ಲ ಮಾಡಿ ಕೊಡ್ತೀರಾ? ಹೌದು, ಗಿಫ್ಟ್ಸಿಗೆಲ್ಲ. ಗಿಫ್ಟಿಗೆಲ್ಲ ಕ್ಯಾಲೆಂಡರ್ ಆ ಥರನಾ? ಓ, ಅದು ಅಂದರೆ ನಿಮ್ಮದು ಈಗ ಸ್ಟಡಿ ಜೊತೆ ಅದೊಂದು ಪಾರ್ಟ್ ಟೈಮ್ ಥರ? ಹೌದು. ಹಾಂ, ಓಕೆ. ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತೀನಿ ಕಾನ್ಫ್ಲವರ್ ಹಾಕ್ತಿದ್ದೀರಲ್ಲ? ಕ್ರಿಸ್ಪಿನೆಸ್ಸಿಗೆ. ಹ್ಞೂ. ಅಂದರೆ ಅದು ಹೇಗೆ ಡಿಸೈನ್ ಎಲ್ಲ ನೀವೇ ರೆಡಿ ಮಾಡೋದಾ ಹೇಗೆ ಅದು? ಹೌದು, ನಾನೇ ಮಾಡಿದೆ ಎಂಬ್ರಾಯ್ಡರಿ ವರ್ಕ್ಸ್. ಓಕೆ. ಈಗ ಸೋಯಾ ಸಾಸ್ ಆ್ಯಡ್ ಮಾಡಿ, ಓಕೆ. ಕೆಚಪ್ ಆ್ಯಡ್ ಮಾಡ್ತೇನೆ, ಕೆಚಪ್ ಹಾಕ್ತಿದ್ದೀರಾ? ಓಕೆ. ಮ್ಯಾಗಿ ಮಸಾಲ, ಮ್ಯಾಗಿ ಮಸಾಲ. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು. ಚಿಲ್ಲಿ ಪೌಡರ್. ಹ್ಞೂ, ಚಿಲ್ಲಿ ಪೌಡರ್ ಬೇಕಲ್ಲ. ನಾವು ಮೆಣಸಿನ ಹುಡಿ ಅಂತ ಬಂದಾಗ ಸ್ಪೆಷಲಾಗಿ ನಾನು ಅವರ ಮೆಣಸಿನ ಹುಡಿ ಹಾಕಿದ್ದೆ. ಅಂದಾಜು ಹಾಕ್ಲಾ? ಹಾಕಿ. ಸಾಕಾ? ಇಷ್ಟನ್ನೀಗ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ? ಹೌದು. ಈಗ ನಾವು ನೀರು ಆ್ಯಡ್ ಮಾಡ್ಕೊಳ್ಳುವ. ಹ್ಞೂ. ಅದಂತೂ ರೆಡಿ ಆಗಿದೆಯಲ್ಲ? ಹೌದು. ಇನ್ನು ಅದಕ್ಕೆ ಮಶ್ರೂಮ್ ಮಿಕ್ಸ್ ಮಾಡಿ ಆಯಿಲ್ ಹಾಕ್ಕೊಳ್ಳೋದಲ್ಲ? ಓಕೆ. ನೀವು ಅದೇ ಏನು ಮದುವೆಗೆಲ್ಲ ರೆಡಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರಲ್ಲ, ಅಂದರೆ ಅದು ಹೇಗೆ ನೀವು ಕಲ್ತಿದ್ದೆ ಹೇಗೆ ಆ ರೀತಿ? ನಾನಂದ್ರೆ ಈಗ ಮೊಬೈಲಲ್ಲಿ ನೋಡ್ತಾ ಇದ್ದೆ, ಹಾಗೆ ಈಚೆ ಆಚೆ ಮಂಗಳೂರು ಸೈಡಲ್ಲಿ ನಂಗೆ ಗೊತ್ತಿಲ್ಲ, ಗೊತ್ತಿದ್ದವ್ರು ಯಾರು ಈಗ ಟ್ರೈ ಮಾಡಲಿಲ್ಲ. ಟ್ರೈ ಮಾಡಲಿಲ್ಲ. ಹಾಗೆ ನಂದೇ ಒಂದು ಕ್ರಿಯೇಷನ್ ಸ್ಟಾರ್ಟ್ ಮಾಡುವಂತ ಮಾಡಿದ್ರು. ವರ್ಕ್ ಎಲ್ಲ ಸಿಗ್ತಾ ಉಂಟಾ ಹೇಗೆ? ವರ್ಕ್ ಸಿಗ್ತಾ ಉಂಟು. ಸಿಗ್ತಾ ಉಂಟಲ್ಲ? ಅಂದರೆ ಹೇಗೆ ಅಂದರೆ ವರ್ಕ್ ಹೇಗಿರುತ್ತೆ? ಅಂದರೆ ಡಿಸೈನ್ ಯಾವ ರೀತಿ ಎಲ್ಲ ಮಾಡ್ತೀರಾ? ಅಂದ್ರೆ ಈಗ ಒಂದು ಸರ್ಕಲ್, ವುಡನ್ ಸರ್ಕಲ್ ಇದ್ರೆ ಅದರಲ್ಲಿ ಕ್ಲೋತ್ ಅನ್ನು ರಿಪ್ಲೇಸ್ ಮಾಡಿ ಒಂದ್ ಸೈಡ್ ಅಲ್ಲಿ ಈಗ ಬ್ರೈಡ್ ಮತ್ತೆ ಬ್ರೂಮ್ ಇದ್ದು ಬ್ಯಾಕ್ ಸೈಡ್ ಇಂದ ಹೇಗೆ ಬರ್ತದೆ, ಲೈಕ್ ಅವರ ಡ್ರೆಸ್ಸಿಂಗ್, ಮತ್ತೆ ಅವರ ನೇಮ್, ಮತ್ತೆ ಕ್ಯಾಲೆಂಡರ್, ಲೈಕ್ ಯಾವ ಮಂತ್ ಅಲ್ಲಿ ಅವ್ರದ್ದು ಮದ್ವೆ, ಯಾವ ಇಯರ್, ಡೇಟ್ಗೆ ನಾವು ಒಂದು ಹಾರ್ಟ್ ಹಾಕ್ತೇವೆ, ಇಲ್ಲಾಂದ್ರೆ ಕ್ಯಾಲೆಂಡರ್ ಅಲ್ಲಿ ನಂಬರ್ಸ್ ಇದ್ದಾಗೆ ಹಾಗೆ ಮಾಡುದು. ಅದನ್ನ ಫುಲ್ ಎಂಬ್ರಾಯ್ಡರಿ ಅಲ್ಲಿ ಮಾಡುದು. ಎಂಬ್ರಾಯ್ಡರಿ ಮಾಡ್ತೀವಿ. ಈಗ ನಾರ್ಮಲ್ ಆಗಿ ನಾವು ಈಗ ಫಂಕ್ಷನ್ಗೆ ಅಥವಾ ಮದುವೆಗೆ ಗಿಫ್ಟ್ ಎಲ್ಲ ಕೊಡಬೇಕು ಅಂತ ಹೇಳಿದ್ರೆ ಅದನ್ನ ಕೊಡ್ಬೋದಲ್ಲ? ಹಾಗಾದ್ರೆ ಮದುವೆಗೆಲ್ಲ ಗಿಫ್ಟ್ ಅಂದ್ರೆ ಇದೊಂದು ಮನೆಯಲ್ಲೆಲ್ಲ ಶೋ ಆಗಿ ಇಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತಲ್ಲ? ಓಕೆ. ಅದೊಂದು ಅಭ್ಯಾಸ ಆಗಿದ್ರೆ ಟ್ರೈ ಮಾಡ್ಕೊಳ್ಳಿ. ಮತ್ತೆ ಈ ಹಾಡು ಹೇಳೋದು, ಸಿಂಗಿಂಗ್, ಡ್ಯಾನ್ಸಿಂಗ್ ಇದೆಲ್ಲ ಇಲ್ಲ? ಇಲ್ಲ, ನಾನು ಆಕ್ಚುಲಿ ಯಕ್ಷಗಾನ ಇದ್ರಲ್ಲಿ ಯಕ್ಷಗಾನ ಮಾಡ್ತಿದ್ರಲ್ಲ? ಓಕೆ. ಚಾಪ್ ಮಾಡಿದ ಮಶ್ರೂಮ್ ಅನ್ನೀಗ ಫ್ರೈ ಮಾಡಿ. ನೀವು 2 ಪೀಸ್ ಮಾಡ್ಕೊಂಡಿದ್ದೀರಲ್ಲ? ಹೌದು. ಇನ್ನು ಚಿಕ್ಕದು ಮಾಡ್ಕೊಳ್ಬೋದಾ ಹೇಗೆ? ಚಿಕ್ಕದ್ ಮಾಡ್ಕೊಳ್ಬೋದು, ಇನ್ನು ಸಣ್ಣ ಮಾಡಿದ್ರೆ ತಿನ್ಲಿಕ್ಕೆ ಸಿಗೋದಿಲ್ಲ. ಓಕೆ. ಜಾಸ್ತಿ ಬಂದ ಗಟ್ಟಿ ಆದಷ್ಟು ಕ್ರಿಸ್ಪಿನೆಸ್ ಬರ್ತದೆ, ಚೆನ್ನಾಗಿ ಬರುತ್ತಲ್ಲ? ಹೌದು ಹೌದು. ಅಡುಗೆಯಲ್ಲಿ ವೆಜ್ಜಾ ಹೇಗೆ? ವೆಜ್, ಪ್ಯೂರ್ ವೆಜ್. ಪ್ಯೂರ್ ವೆಜ್, ಹಾಗಾಗಿ ನಾನ್ ವೆಜ್ ಇದು ಮಾತಾಡಲಿಕ್ಕೆ ಇಲ್ಲಲ್ಲ? ಹೌದು. ಓಕೆ. ಫ್ರೈ ಆಗಿದೆ. ಆಫ್ ಮಾಡೋದಾ? ಆಫ್ ಮಾಡಿ. ಇದನ್ನೊಂದು ಸೈಡ್ ಇಟ್ಟು ಈಗ ನೆಕ್ಸ್ಟು ಈಗ ನಾವು ಚಾರ್ಜ್ ಮಾಡಿದ್ದು ಮಿಕ್ಸಿಂಗ್ ಮಾಡ್ಕೊಳ್ಳು. ಫಸ್ಟಿಗೆ ಓಕೆ. ನೀರುಳ್ಳಿ ತಗೊಳ್ತೇನೆ. ಈರುಳ್ಳಿ ಹಾಕ್ತಿದ್ದೀರಾ? ಚಾಪ್ ಮಾಡಿದ್ರೆ ಈರುಳ್ಳಿ ತರುವಾಗ ಈರುಳ್ಳಿ ಎಲ್ಲ ಬೇಕಿರುತ್ತೆ? ಹೌದು. ನೀರುಳ್ಳಿಯನ್ನು ಸಣ್ಣ ಹೆಚ್ಚಿ. ಹಾಂ. ಈರುಳ್ಳಿ ಟೊಮೆಟೊ ಅಂತೂ ಬೇಕೇ ಬೇಕು. ಈಗ ಟೊಮೆಟೊ ಆ್ಯಡ್ ಮಾಡ್ತೇನೆ. ಓಕೆ. ತುರಿದಿಟ್ಟಂತ ಕ್ಯಾರೆಟ್. ಓಕೆ.
ತುರಿದಿಟ್ಟ ಬೀಟ್ರೂಟ್. ಬೀಟ್ರೂಟ್ ಹಾಕ್ತಿದ್ದೀರಾ? ಹೌದು, ಸ್ವಲ್ಪ. ಹಾಂ, ಇದೆಲ್ಲ ನಮಗೆ ನಾರ್ಮಲ್ ಈಗ ಜಾತ್ರೆಗೆಲ್ಲ ಚರ್ಮುರಿ ಕೊಡುವಾಗ ಈ ಥರದ ಬೀಟ್ರೂಟ್ ಇದೆಯಲ್ಲ, ಆಚೆ ಸೈಡ್ ಬೀಟ್ರೂಟ್ ಆ್ಯಡ್ ಮಾಡಲಿಕ್ಕಿಲ್ಲ, ಮಾಡೋದಿಲ್ಲ. ಹೌದು. ಈಗ ತುರಿದಿಟ್ಟ ತೋತಾಪುರಿ ಮಾವಿನ ಮಾವಿನ, ಓಕೆ. ಇದಂತ ಇರುತ್ತೆ ಸ್ವಲ್ಪ. ಈಗ ಸ್ವಲ್ಪ ಚರ್ಮುರಿ ಮಸಾಲ ಆ್ಯಡ್ ಮಾಡ್ತೇನೆ. ಚರ್ಮುರಿ ಮಸಾಲೆ 1 ಸ್ಪೂನ್ ಚರ್ಮುರಿ ಮಸಾಲ, ಚಿಲ್ಲಿ ಪೌಡರ್ ಅಂತ ಬಂದಾಗ ನಾನವರ ಚಿಲ್ಲಿ ಪೌಡರ್, ಮೆಣಸಿನ ಸಾಕ ಚೂರಾಗ ಸಾಕು. ಚರ್ಮಂದಿರೋ ಸ್ವಲ್ಪ ಖಾರನೇ ಬೇಕಲ್ಲ? ಹೌದು, ಜಾಸ್ತಿ ಖಾರ ಇದ್ದಷ್ಟು ಒಳ್ಳೇದು. ರುಚಿಗೆ ತಕ್ಕಷ್ಟು ಉಪ್ಪು, ಓಕೆ. ಕೊತ್ತಂಬರಿ ಸೊಪ್ಪು, ಓಕೆ. ಮತ್ತೆ ಈಗ ಆಯಿಲ್ ಹಾಕ್ತಿದ್ರಲ್ಲ, ಎಣ್ಣೆ ಆ್ಯಡ್ ಮಾಡ್ತೇನೆ. 2 ಸ್ಪೂನ್ ಎಣ್ಣೆ ಹಾಕ್ತೇನೆ. ಇಷ್ಟನ್ನು ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳು. ಓಕೆ. ಈಗ ಇದಕ್ಕೆ ಹುರಿದಿಟ್ಟಂತ ಕಡಲೆ ಬೀಜ ಚರ್ಮುರಿಯನ್ನು ಲಾಸ್ಟಿಗೆ ಹಾಕೋದು, ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋದು. ಚರ್ಮುರಿಯನ್ನು ಹಾಕಿ ಮಿಕ್ಸಿಂಗ್ ಮಾಡ್ಕೊಳ್ಳು. ಉಪ್ಪು ಹಾಕಿದ್ರಾ? ಹೌದು. ಓಕೆ. ಆ್ಯಕ್ಚುಲಿ ಚರ್ಮುರಿ ಎಲ್ಲ ಮಾಡುವಾಗ ಒಂದು ಏನು ಸ್ಟೀಲ್ ಇದು ಪಾತ್ರೆ ಇಟ್ಕೊಂಡು ಮಾಡೋದಲ್ಲ? ಹೌದು. ಅದೆಲ್ಲ ಸೌಂಡ್ ಎಲ್ಲ ಕೇಳಬೇಕಲ್ಲ? ನೀವು ಮನೇಲೆಲ್ಲ ಮಾಡಿದರೆ ಹಾಗೆ ಸೌಂಡ್ ಮಾಡ್ತಾರೆ. ಹಾಗೆ ಎಲ್ಲರೂ ಬರಬೇಕು, ಅಣ್ಣನವರು ತಮ್ಮನವರೆಲ್ಲ ಆ ಕಡೆಯಿಂದ ಬಂದು ರೆಡಿಯಾಗಿ ನಿಂತ್ಕೊಳ್ತಾರೆ. ಚರ್ಮುರಿ ಅಂತೂ ರೆಡಿ. ಅದಕ್ಕೆ ಮಶ್ರೂಮ್ ಯಾವಾಗ ಲಾಸ್ಟಿಗೆ ಹಾಕೋದಾ? ಹೌದು. ಅಂದರೆ ಈಗ ಮಿಕ್ಸ್ ಮಾಡ್ಕೊಳ್ಳುವಾಗ ಹಾಕೊಳ್ಳೋ ಆ ಥರ ಇಲ್ಲ? ಇಲ್ಲ, ಸರ್ವ್ ಮಾಡುವಾಗ ಹಾಕೊಳ್ಳೋದಾ? ಸರ್ವ್ ಮಾಡುವಾಗ ಹಾಕೊಳ್ಳಿ. ಈಗ ಚರ್ಮುರಿ ರೆಡಿ ಆಯಿತು. ರೆಡಿ ಆಗಿದಲ್ಲ, ಇನ್ನು ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿ ಅಲ್ಲ? ಹೌದು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ ಈಗ? ಈಗ ರೆಡಿ ಆಗಿದೆ, ಸರ್ವಿಂಗ್ ಮಾಡು. ಓಕೆ. ಫಸ್ಟಿಗೆ ಚರ್ಮುರಿ ಹಾಕ್ತಾಯಿದ್ದೀರಾ? ಈಗ ಚರ್ಮುರಿಯನ್ನು ಆ್ಯಡ್ ಮಾಡ್ತೀವಿ. ಈಗ ಖಾಲಿ ಚರ್ಮುರಿ. ಹೌದು. ಇದು ಮಶ್ರೂಮ್ ಚರ್ಮುರಿ ಹಾಕಬೇಕಾದ್ರೆ ಮಶ್ರೂಮ್ ಬೀಳಲೇಬೇಕಲ್ಲ? ಹೌದು. ಈಗ ಫ್ರೈ ಮಾಡಿದಂಥ ಮಶ್ರೂಮ್ಸನ್ನು ಓಕೆ ಹಾಗೆ ಇಟ್ಕೊಳ್ಳೋದು. ಮಶ್ರೂಮ್ ಚರ್ಮುರಿ ರೆಡಿ ಅಲ್ಲ? ಓಕೆ. ಮಶ್ರೂಮ್ ಚರ್ಮುರಿ ತರುವಾಗ ಮಶ್ರೂಮಿಂದ ಏನು ಫ್ರೈ ಮಾಡಿದ್ರೆ ಅದನ್ನು ಮೇಲ್ಗಡೆ ಇಟ್ಟಿದ್ದೀರಲ್ಲ? ನಾರ್ಮಲ್ ಆಗಿ ನಾವು ಚರ್ಮುರಿ ಎಲ್ಲ ಕಡೆ ತಿಂತೇವೆ, ಬಟ್ ಇದರಲ್ಲಿ ಸ್ಪೆಷಲ್ ಆಗಿ ಮಶ್ರೂಮ್ ಹಾಕ್ತಿದೆ. ಮತ್ತು ಸ್ಪೆಷಲ್ ಆಗಿ ನೀವು ಈಗ ಏನು ಬೀಟ್ರೂಟ್ ಎಲ್ಲ ಹಾಕಿದ್ರಲ್ಲ, ಅದಂತೂ ಗಮ್ಮತ್ತಿರ್ಬೋದು ಟೇಸ್ಟ್ ಅಂತೂ. ಅಂದರೆ ಈಗ ಮಶ್ರೂಮ್ ಜೊತೆಗೆ ಅದನ್ನು ತಿನ್ಬೇಕಲ್ಲ? ಓಕೆ, ಟೇಸ್ಟ್ ನೋಡೋಣ ಹಾಗಾದ್ರೆ ಈಗ. ಓಕೆ, ಅನಾಗ ಸಾಕಾಗಿರುವಂತಹ ಮಶ್ರೂಮ್ ಚರ್ಮುರಿ ರೆಡಿ ಮಾಡಿ ಹೊಡೆದ್ರೆ, ಮೇಲ್ಗಡೆ ಮಶ್ರೂಮ್ ಹಾಗೆ ಇಟ್ಟು, ಅಂದರೆ ಫ್ರೈ ಮಾಡಿದ ಮಶ್ರೂಮನ್ನು ಹಾಗೆ ಇಟ್ಟು ಚರ್ಮುರಿ ಕೆಳಗಡೆ ಹಾಕಿದರೆ ನಾನಂತೂ ತಿನ್ನಲಿಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಮಶ್ರೂಮ್ ಚರ್ಮುರಿ ತಯಾರಿಸುವ ವಿಧಾನ. ಮೊದಲು 3 ರಿಂದ 4 ಚಮಚದಷ್ಟು ಅಕ್ಕಿ ಹಿಟ್ಟಿಗೆ 2 ಚಮಚ ಕಡಲೆ ಹಿಟ್ಟು, 2 ಚಮಚದಷ್ಟು ಕಾರ್ನ್ಫ್ಲವರ್, ಅರ್ಧ ಚಮಚ ಸೋಯಾ ಸಾಸ್, ಅರ್ಧ ಚಮಚದಷ್ಟು ಟೊಮ್ಯಾಟೊ ಸಾಸ್, 1 ಚಮಚ ನೂಡಲ್ಸ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಂಡು ಮಶ್ರೂಮ್ ಅನ್ನು ಅದ್ದಿ ತೆಗೆದು ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಇನ್ನೊಂದೆಡೆ ಸಣ್ಣಗೆ ಹೆಚ್ಚಿದ ಈರುಳ್ಳಿಗೆ ಹೆಚ್ಚಿದ ಟೊಮ್ಯಾಟೊ, ಕ್ಯಾರೆಟ್ ತುರಿ, ಬೀಟ್ರೂಟ್ ತುರಿ, ತುರಿದ ಮಾವಿನಕಾಯಿ, 1 ಚಮಚದಷ್ಟು ಚರ್ಮುರಿ ಮಸಾಲ, 1 ಚಮಚ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ. ಆನಂತರ ಹುರಿದ ಕಡಲೆ ಬೀಜ, ಚರ್ಮುರಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಸರ್ವಿಂಗ್ ಪ್ಲೇಟ್ ನಲ್ಲಿ ತಯಾರಿಸಿದ ಚರ್ಮುರಿ ಹಾಕಿ ಮೇಲಿನಿಂದ ಕರಿದ ಮಶ್ರೂಮ್ ಹಾಕಿ ಸರ್ವ್ ಮಾಡಿ. ಮಶ್ರೂಮ್ ಚರ್ಮುರಿ. ಎಸ್, ಅಡುಗೆ ಅಂತೂ ರೆಡಿ ಆಗಿದೆ. ಟೇಸ್ಟ್ ನೋಡಲಿಕ್ಕೆ ಮಾತ್ರ ಬಾಕಿ ಅಲ್ಲ? ಯಾವ್ದು ನೋಡು ಫಸ್ಟಿಗೆ? ಪಕೋಡ ನೋಡುವಲ್ಲ? ಅಕ್ಕಿ ತಗೊಳ್ಳಿ. ಕೂಡ ಸಾಸ್ ಜೊತೆ ತಿನ್ನಬೇಕು ಅಂತ ಹೇಳಿದ್ದೀರಾ, ಹಾಗೆ ತಗೊಳ್ಳೋಣ. ಬಿಸಿ ಬಿಸಿ ತಿಂದರೆ ಇನ್ನೂ ಚೆನ್ನಾಗಿರೋದಲ್ಲ? ಚೆನ್ನಾಗಿದೆ. ಏನು ಕಾರ್ನಿದು ಹಾಗೆ ಟೇಸ್ಟ್ ಸಿಗ್ತಾ ಉಂಟಲ್ಲ? ಇದೆಲ್ಲ ಟೀ ಜೊತೆ ಎಲ್ಲ ಗಮ್ಮತ್ತಿರ್ಬೋದು, ಫುಲ್ಲು ಖಾಲಿ ಮಾಡೋದು. ನಾರ್ಮಲ್ ನಾವು ಪಕೋಡ ತಿನ್ನೋದಕ್ಕಿಂತ ಕಾರ್ನ್ ಪಕೋಡ ತಿಂದರೆ ಅದೊಂದು ಸ್ವಲ್ಪ ಸ್ವೀಟ್ ಎಲ್ಲ ಸಿಗುತ್ತಲ್ಲ ಬಾಯಿಗೆ, ಅದು ಚೆನ್ನಾಗಿರುತ್ತೆ. ಇದಂತೂ ಗಮ್ಮದ ಇದೆ. ಈಗ ಸ್ಪೆಷಲ್ಲಾಗಿ ಮಶ್ರೂಮ್ ಚರ್ಮುರಿ ಅಲ್ಲ, ಇದನ್ನು ಹೀಗೆ ಒಟ್ಟಿಗೆ ತಗೊಳ್ಬೇಕಾ? ಹೌದು. ಓಕೆ, ಹೀಗೆ ಮಾಡಿ ಸ್ಪೆಷಲ್ ಅಂದರೆ ಮಶ್ರೂಮ್ ಸಪ್ರೇಟಾಗಿ ಬಾಗಿರುತ್ತಾನಲ್ಲ, ತಗೊಳ್ಳಿ ನೀವು ಕೂಡ. ಇದ್ರ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಓಕೆ,
ಗಮದಾಗಿದ್ರಲ್ಲ ಅದು ಬಾಯಿಗೆ ಒಂದು ಮಶ್ರೂಮ್ ಹಾಗೆ ಹೋದಾಗ ಫುಲ್ಲಾಗಿರುತ್ತಲ್ಲ. ಅಂತೂ ಟೀ ಜೊತೆಲ್ಲ ಇದೆಲ್ಲ ಈ ಥರ ಏನು ಪಕೋಡ ಮತ್ತು ಈ ಥರ ಚರ್ಮುರಿ ಮಶ್ರೂಮ್ ಚರ್ಮುರಿ ಟೀ ಜೊತೆ ಕಾಫಿ ಜೊತೆ ಎಲ್ಲ ಚೆನ್ನಾಗಿರೋದಲ್ಲ. ಟೇಸ್ಟ್ ಒಂದು ಗಮನಾಗಿದೆ. 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ ಫಸ್ಟ್ ಟೈಮ್ ಬಂದಿದ್ದೀರಾ? ಅದು ಸ್ಪೆಷಲಾಗಿ ನಮ್ಮ ಯೂತ್ನವರು ಅಂದರೆ ಯುವಕರೆಲ್ಲ ಏನು ಮನೆಯೆಲ್ಲ ರೆಡಿ ಮಾಡುವಂಥದ್ದಲ್ಲ, ಸಂಜೆ ಟೈಮಿಗೆಲ್ಲ ಈವ್ನಿಂಗ್ ಟೈಮಿಗೆಲ್ಲ ಇದು ಬೆಟರ್ ಅಲ್ಲ. ಹೇಗೆ ಅನ್ನಿಸ್ತು ನಿಮಗೆ ಅಡುಗೆ ಮಾಡಿ? ನಂಗೆ ತುಂಬ ಖುಷಿ ಆಯಿತು. ಓಕೆ, ಖುಷಿ ಆಯ್ತಲ್ಲ. ನನಗೆ ಕೂಡ ಖುಷಿ ಆಯಿತು. ಅಂದರೆ ಸ್ಪೆಷಲಾಗಿ ಕಾಲೇಜ್ ಸ್ಟೂಡೆಂಟ್ನವರೆಲ್ಲ ಈ ಥರ ಸ್ಪೆಷಲಾಗಿ ಅಡುಗೆ ಅಂತ ಮಾಡುವಾಗ ಖುಷಿ ಆಗ್ತದೆ, ಅಡುಗೆ ಎಲ್ಲ ಕಲಿತಾ ಇದ್ದಾರಂತ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆ ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಅನಾಗ ಅವರು ಸಾಕಾಗಿರುವಂತಹ ಕಾರ್ನ್ ಪಕೋಡ ಮತ್ತು ಸ್ಪೆಷಲಾಗಿ ಮಶ್ರೂಮ್ ಚರ್ಮುರಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ, ಗಮ್ಮತ್ತಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌಗಿ ಸಿನ್ಸ್ 1965. ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ KT ಸ್ಪೆಷಾಲಿಟಿ. Oh, that's nice, Arati. Seema, just run, run, run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.